ಅಖಿಲ ಭಾರತ ಕೊಂಕಣಿ ಪರಿಷತ್ ಇದರ ರಾಷ್ಟ್ರೀಯ ಅಧ್ಯಕ್ಷರಾಗಿ 82 ವರ್ಷಗಳಲ್ಲಿ ಆಯ್ಕೆಯಾದ ಮೊದಲ ಮಹಿಳೆ ಎಂಬ ಗೌರವಕ್ಕೆ ಪಾತ್ರರಾದ ಉಷಾ ರಾಣಿ ಅವರು ಮಂಗಳೂರಿಗೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಹಿರಿಯ ಕೊಂಕಣಿ ಮಾತೃಭಾಷೆಯ ಸಂಘಟಕರು ಮಾಜಿ ಶಾಸಕರಾದ ಜೆಆರ್ ಲೋಪು ಅವರು ಅವರನ್ನು ಸನ್ಮಾನ ಮಾಡಿದರು. ನಂತರ ಮಾತನಾಡಿದ ಲೋಪು ಅವರು, ಕೊಂಕಣಿ ಮಾತೃಭಾಷೆ ಮಾತ್ರವಲ್ಲದೆ ಯಾವುದೇ ಮಾತೃಭಾಷೆಯಾದರೂ ನಾವು ತಾಯಿಯ ಸ್ಥಾನವನ್ನು ನೀಡುವ ಮೂಲಕ ಗೌರವ ನೀಡಬೇಕು. ಮಂಗಳೂರಿನ ಚರ್ಚಿನಲ್ಲಿ ಪೂಜೆ ಪ್ರಾರ್ಥನೆಯು ಕ್ರೈಸ್ತರು ಕೊಂಕಣಿಯಲ್ಲಿ ಆಚರಿಸುವ ಮೂಲಕ ಕೊಂಕಣಿ ಶ್ರೀಮಂತ ಆಗಿದೆ. ಜಿಎಸ್ಬಿ, ಕುಡುಬಿ, ಸಿದ್ದಿಗಳು, ನಾವಾಯ್ತರು ಕೊಂಕಣಿ ಮಾತನಾಡಿ ಸಾಹಿತ್ಯವನ್ನ ಬರೆದು ಉಳಿಸಿದ್ದಾರೆ ಎಂದು ಹೇಳಿ ಶುಭಾಶಯವನ್ನ ನೀಡಿದರು. ಸನ್ಮಾನವನ್ನ ಸ್ವೀಕರಿಸಿದ ಉಷಾ ರಾಣಿ ಅವರು ತಾನು ಕಾರವಾರದ ಸದಾಶಿವಗಢ ಪ್ರದೇಶದಲ್ಲಿ ಕೊಂಕಣಿಯನ್ನ ಉಳಿಸಲು ಕೆಲಸವನ್ನ ಮಾಡಿದೆ. ಅದಕ್ಕೆ ಅಭಿಮಾನಿಗಳು ಈ ಜವಾಬ್ದಾರಿಯನ್ನ ನೀಡಿದ್ರು. ಮೇ ತಿಂಗಳ 14 ಮತ್ತು 15ರಂದು ಮೌಲಾನಾದಲ್ಲಿ 2 ದಿನ ಅಧಿವೇಶನ ಇದೆ. ಎಲ್ಲ ಕೊಂಕಣಿ ಅಭಿಮಾನಿಗಳು ಬರಬೇಕು ಎಂದು ಕರೆ ನೀಡಿದ್ರು. ಮೊದಲಿಗೆ ಅಖಿಲ ಭಾರತೀಯ ಚಾರೋಳಿ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ರೇಮಂಡ್ ಡಿಕುನ್ನ ತಾಕೋಡೆ ಅವರು ಸ್ವಾಗತಿಸಿದರು. ವಿ4 ನ್ಯೂಸ್ ಮಾಧ್ಯಮದ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್, ಉಪಾಧ್ಯಕ್ಷರಾದ ರೋಸ್ಲಿನ್ ಡಿಲಿಮಾ, ಬ್ಯೂರೋ ಮುಖ್ಯಸ್ಥರಾದ ತಾರನಾಥ್ ಗಟ್ಟಿ, ಟಿಕೆ ಸುಧೀರ್, ಉದಯ್, ರಂಜನಾ ಜೊತೆಗಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.